ಮಧುಗಿರಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿರುವ ಪ್ರಕರಣ ಹೆಚ್ಚಾಗಿ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ ಎಂದು ವೆಂಕಟೇಶ್ ನಾಯ್ಡು ತಿಳಿಸಿದರು. ರಸ್ತೆಯ ಮುಖಾಂತರ ಚಲಿಸುವ ಪ್ರಯಾಣಿಕರಿಗೆ ಪ್ರತಿದಿನ ನಿರಂತರವಾಗಿ ರಸ್ತೆ ಅಪಘಾತ ಆಗುತ್ತಿದ್ದು, ಪ್ರತಿದಿನ ಸಾವುಗಳನ್ನು ನೋಡ್ತಾ ಇದ್ದೀವಿ. ದ್ವಿಚಕ್ರ ವಾಹನ ಸವಾರರು ವಾಹನಗಳಲ್ಲಿ ಸಂಚಾರ ಮಾಡುವಾಗ ಹೆಲ್ಮೆಟ್ ಧರಿಸದೆ ಓಡಾಡುತ್ತಿದ್ದು, ವಾಹನಗಳಲ್ಲಿ ಸಮರ್ಪಕ ದಾಖಲೆ ಕೂಡ ಇರುವುದಿಲ್ಲ. ಇದನ್ನು ತಪ್ಪಿಸಲು ಅವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನಮಗೆ ಯಾರ ಮೇಲೂ ದ್ವೇಷ ಇಲ್ಲ. ದಂಡ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದು ನಮ್ಮ ಉದ್ದೇಶವಲ್ಲ. ಅವರ ಪ್ರಾಣ ರಕ್ಷಣೆ ಮಾಡುವುದೇ ನಮ್ಮ ಗುರಿ ಎಂದು ತಿಳಿಸಿದರು. ವರದಿ ಮಧುಗಿರಿ ಮಹಾಲಿಂಗಯ್ಯ. ವೆಹಿಕಲ್ಗೆ ಇನ್ಶೂರೆನ್ಸ್ ಇರಬೇಕು. ನೀವು ಮೂರಿಲ್ಲ ಅಂದರೆ ಇನ್ಶೂರೆನ್ಸ್ ಇಲ್ಲ ಅಂದರೆ ನಿಮ್ಮ ಗಾಡಿ ನಾನು ಬಿಡೋದೇ ಇಲ್ಲ. ನೀವು ಕೋರ್ಟ್ಗೆ ಹೋಗಿ, ನೀವು ಯಾವ ಕೋರ್ಟ್ಗೆ ಹೋದ್ರೆ ನಾನು ಇನ್ಶೂರೆನ್ಸ್ ಕಟ್ಟೋವರೆಗೂ ರಿಲೀಸ್ ಮಾಡೋದಿಲ್ಲ. ಕಾರಣ ಇಷ್ಟೇ, ಸುಪ್ರೀಂ ಕೋರ್ಟ್ ಆದೇಶ ನಮಗಿದೆ. ಅರ್ಥ ಆಯ್ತಾ? ಹಾಗಾಗಿ ಅದರ ಬಗ್ಗೆ ಗಮನ ಕೊಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಗಾಡಿ ಹತ್ತ ಮೊದಲು ನನ್ನ ಹಿಂದ್ಗಡೆ ಇಷ್ಟು ಜನ ನನ್ನ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅನ್ನೋ ತಲೆಯಲ್ಲಿ ಇಟ್ಕೊಳ್ಳಿ. ಅಂಥದ್ದು ಓದ್ಕೊಳ್ಳಿ. ಈಗ ಹೋದ ವರ್ಷ 119 ಜನ ಸತ್ತಿದ್ದಾರೆ 3 ತಾಲೂಕು. ಅದರಿಂದಿನ ವರ್ಷ 138 ಜನ ಸತ್ತಿರೋರು. ಅರ್ಥ ಮಾಡ್ಕೊಳ್ಳಿ. ತಾಲೂಕಿಗೆ ಕನಿಷ್ಠ 50 ಜನ ರೋಡ್ ಮೇಲೆ ಸಾಯ್ತಾ ಇದ್ದಾರೆ. ಇದೆಲ್ಲ ನಾನು ಹೇಳ್ತಾ ಇರೋದು ಬರೀ 2 ವೀಲರ್ ಈ ಥರ ಅಪಘಾತಗಳಾಗಿದೆ. ಹೋದ ವರ್ಷ 306 ಜನ ಇಂಜೂರ್ಡ್ ಆಗಿದ್ದಾರೆ. 306 ಜನ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಕ್ಸಿಡೆಂಟ್ ಆಗಿರೋದು ಇದೆಯಾ?